ಈ ನಿಮ್ಮ ಪ್ರೇಮಧಾರೆ ನನ್ನ ಮೇಲೆ ಹರಿಸಿದ್ದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ನಿಂತು ಸುಂದರವಾಗಿ ಕಂಡುಕೊಳ್ಳುತ್ತೇನೆ. ನಿನ್ನ ತಾಳಿ ಕಟ್ಟಿದಾಗಿನಿಂದ ಈ ಮನೆಯಲ್ಲಿ ಮಧುಚಂದ್ರವಾಗಿ ಇಂದ ಈಗದ ತೋಳಾಸದಿಂದ ದೂರ ಮಾಡಲು ಸಾಧ್ಯವಾಗುತ್ತಿಲ್ಲ. ಹೌದು, ನೀವು ಮನೆಯಲ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಮನಸ್ಸಿನಲ್ಲಿ ಏನೋ ಕಾರ್ಮೋಡ ಕವಿದಂತೆ ಆಗುತ್ತದೆ. ನಿಜ ಹೇಳ್ಬೇಕಾದ್ರೆ ನಡೆಯಲ್ಲಿ ನುಡಿಯಲ್ಲಿ ನೀವು ಗಾಂಗೆಯನಂತೆ, ನಡತೆಯಲ್ಲಿ ಧರ್ಮರಾಜನಂತೆ, ಹಾಗೆ ಕೀರ್ತಿಯಲ್ಲಿ ಸತ್ಯ ಹರಿಶ್ಚಂದ್ರಂತೆ ನೀವಿರುವಾಗ ನಿಮ್ಮನ್ನು ಪಡೆದಿರೋ ನನ್ನ ಜೀವನ ಸಾರ್ಥಕ ಈ ಕೌಶಿಕನ ತಪಸ್ಸು ಭಂಗ ಮಾಡಲು ದೇವಲೋಕದಿಂದ ಬಂದ ಅಪ್ಸರೆ ಇಲ್ಲ, ತಪಸ್ಸನ್ನು ಭಂಗ ಮಾಡೋ ಬಂದವಳಲ್ಲ. ನಿಮ್ಮನ್ನ ಸಂಸಾರ ಬಂಧನದಲ್ಲಿ ಬಂಧಿಸಿ ಸತಿಯಾಯಿಸಿ ನಿಮ್ಮ ಚರಣ ಸೇವೆ ಮಾಡೋಕೆ ಬಂದಿದ್ದೀನಿ. ಈ ಅಂತಃಪುರದ ನಾಯಕಿ ನಿನ್ನ ಸೆಳೆಯುತ್ತಿರುವ ವದನ, ಪುಟಿಯುತ್ತಿರುವ ನಯನ, ಉಚ್ಚಿತ್ತಿದೆ ಹೌದಾ? ಬೆಳಿ ಮೋಡಗಳು ತಪ್ಪಿಕೊಂಡು ಮೋಡಗಳಿಂದ ಕರೆದು ಮಳೆ ಸುತ್ತ ಹಾಗೆ ಮಳೆ
ನಮ್ದು ಜೋಕ್ರಿದು ಟೆನ್ಷನ್ ಆಗ್ತದ. ಯಾರಾದ್ರೂ ನಂದು ಚಕೋರಿದು ಯಾರಾದ್ರೂ ಕುಚು ಯಾರಾದ್ರೂ ನೋಡಿದರೆ ಈ ಶಾಲೆ ಮಾಸ್ತರದು ಮರ್ಯಾದೆ ಹೋಗ್ತದೆ. ಏನಿಗೆ ಹೋದ್ರಿ ತಲೆ ಇಟ್ಕೊಂಡು ತಲೆ ಬೋಯಿಸ್ಕೊಂಡು ಐಸಾ ಪರಿಸ್ಥಿತಿ ಹಮಾರ ಹೋಗಯ. ಆ ಮಾದೇಶದ ಹೆಂಡತಿ ಚಕೋರಿದು ಫಿಗರ್ ನೋಡಿ ನಾನು ಯಾಕೆ ಪಾಗಲಾಗಿದ್ದಾವ ನಂದಕ್ಕೆ ಮಾಡವೇ ಬರ್ತಾವ. ಲೇಕಿನ್ ಆಕೆಗೂ ಫಿಗರ್ ಮಾತ್ರ ಸೂಪರ್ ಐತಿ. ಆದ್ರೆ ಅದಕ್ಕೆ ಅವಳ ನಸೀಬ್ ಹಚ್ಚೈತಿ. ನಮ್ದಕ್ಕೆ ಮೈಮೆಯಿಂದ ಚಕೋರಿ ಇಲೆಕ್ಷನ್ ದಿಂದ ಆರಿಸಿ ಬಂದಿದ್ದವ. ಈಗ ನಾವು ಅವಳಿಗೆ ದುಬೈ ತಕೊಂಡು ಹೋಗ್ಬೇಕು. ಮೊದಲು ಹೋಗಿ ಬಂದಿದ್ದು ನಿಮ್ಗೆ ಮನೆ ಹಾಗೆ ನಿಮ್ದು ಅಬ್ದುಲ್ ರಾಜ. ಮನೆ ಹಾಳಾಗ್ಲಿ ನಮ್ದಕ್ಕೆ ಪರಿಸ್ಥಿತಿ ಕಂಗಾಲ್ ಹೋದೆ. ಹಮಾರ ತುಮಾರ ಡಿಂಡಾಂಗ್ ಯಾರಾದ್ರೂ ನೋಡಿದರೆ ನಮ್ದಕ್ಕೂ ಡೇಂಜರ್ ಐತಿ. ಅದಕ್ಕೆ ನಾವು ಈ ವೇಷ ಹಾಕಿದ್ದಾವ. ದೇಕೋ ಡಾರ್ಲಿಂಗು, ನಿನ್ನ ಇಲೆಕ್ಷನ್ ಆಗಿ ವಿನ್ ಆಗಿ बहुत खुश ಆಗಿದವನ ನೋಡಣ್ಣ ರಾಜ. ಎಲೆಕ್ಷನ್ದಾಗ ನಾನು ಇರ್ಬೇಕಂದ್ರೆ ನೀನು ಸಪೋರ್ಟ್ ನಿಂದನೇ ಗೆದ್ದು ಬಂದಿನಿ. ಅಂದ್ಮೇಲೆ ಇಲ್ಲ ಗುಜರಿ ಮಾಡ್ಕೊಂಡು ತೆಂಗಿನಕಾಯಿ ಮಾಡ್ಕೊಂಡು ಅಲ್ಲೇ ಈ ಅಬ್ದುಲ್ ಮೇಸ್ಟ್ರು ಎಷ್ಟು ಚಕೋರಿಗೆ ಹೆಲ್ಪ್ ಮಾಡಿದೆ. ದೇಕೋ ಪ್ಯಾರಿ ರಾಣಿ, ಇಂದು ಇಲೆಕ್ಷನ್ ದಾಗ ಗೆದ್ದಿದ್ದಾರೆ. ನಮ್ದಕ್ಕೆ ಸೀಟ್ ಇಲ್ಲಿ ಕೊಡ್ತೀಯೋ ಯಾಕೆ ಕೊಡ್ತೀಯೋ? ಸಂಜೆ ಮ್ಯಾಕ್ ಕೊಡ್ತೇನಂತ. ಸಂಜೆ ಮುಂದ ವಿಜಯೋತ್ಸವ ಐತಿ. ಅಲ್ಲಿ ಮತ್ ಹುಡುಗರ ಜೊತೆ ನಾನೆಲ್ಲ ಮಾಡ್ಬೇಕಲ್ಲ. ಆ ಪೋಲಿ ಹುಡುಗರ ಜೊತೆ ನೀವು ಡಾನ್ಸ್ ಮಾಡಬೇಡ. ನಿಮ್ದಕ್ಕೆ ಫಿಗರ್ ನೋಡಿ ಯಾರಾದ್ರೂ ರೇಪ್ ಮಾಡಿದ್ದಾರೆ. ನಿಮ್ದಕ್ಕೆ ಧೈರ್ಯ ಐತಿಪ್ಪ. ಏನಲ್ಲ ರಾಜ, ನನ್ನ ಮ್ಯಾಲ ಎಷ್ಟು ಕಾಳಜಿ ಐತಿ ನಿನಗೆ ಅಂತೀನಿ ನಾನು. ಹೆಂಗು ಪಂಚಾಯತಿ ಒಳಗ ಅಧ್ಯಕ್ಷರದು ಆಯ್ಕೆ ಐತಿ. ನಾನೇನ್ರ ಅಧ್ಯಕ್ಷನಿ ಆದ್ನಿ ಅಂದ್ರೆ ಅವಾಗ ಪ್ರೇಮ ಲೋಕದಾಗ ನೀನ ರಾಜ ನಾನು ರಾಣಿ. ಹಾಯ್ ಮೇರಿ ಜಾನ್, ಬಹಳ ಆಸೆ ಮಾಡ್ಲಿಕ್ಕೆ ಹೋಗಬೇಡ. ಹೆಂಗೋ ನೀವು ಮೆಂಬರ್ ಅದು ಊರು ನೆಗೆದು ಹೋದ್ರು ನಿಮ್ಗೆ ಮನೆ ಬಾಗಿಲಿಕ್ಕೆ ಕಮಿಷನ್ ಬರ್ತಿದ್ದಾವ. ಅದ್ರಾಗೋ ಹಾಗಾದ್ರೆ MLA ಇಲೆಕ್ಷನ್ ಅದಾವ, MP ಇಲೆಕ್ಷನ್ ಅದಾವ. ನಿಮ್ದಕ್ಕೆ ಮೆಂಬರ್ಗೆ ಲಕ್ಷ ಸಿಗ್ತಾವ. ಏನು ಅದಕ್ಷ ಆದ್ರೆ ನಿಮ್ದಕ್ಕೆ ಡಬ್ಬ ಸಿಗ್ತಾವ. ನನಗೇನ್ರ ಅಷ್ಟು ಸಿಕ್ಕಾಪಟ್ಟೆ ರೊಕ್ಕ ಸಿಕ್ಬಿಟ್ಟಂದ್ರೆ ಗೋಲ್ಡನ್ ಸ್ಟಾರ್ ಗಣೇಶನ್ ಜೊತೆ ಅದ, ಪವರ್ ಸ್ಟಾರ್ ಪುನೀತನ್ ಜೊತೆ ಅದ, ಇಲ್ಲ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ಅದ, ಸೆಂಚುರಿ ಸ್ಟಾರ್ ಶಿವಕುಮಾರನ್ ಜೊತೆ ಅದ. ನಾನು ಇದೆ ಅವ್ರ ಕಡೆ ಯಾಕೆ ಹೋಗ್ತೇನೆ ನೀವು? ಅವ್ರಿಗೆಲ್ಲ ಶಾದಿ ಮಾಡು ಸೆಕೆಂಡ್ ಶಾದಿ ಮಾಡಾಗಿದೆ. ನಾನು ಒಂದು ಬಸ್ ಸ್ಟ್ಯಾಂಡ್ ನಮ್ದು ಶಾದಿ ಆಗಿಲ್ಲ. ನಾನು ಫ್ರೆಶ್ ಅದಾವ. ನನಗೆ ದುಬೈ ತೋರಿಸ್ತೀನಿ ಅಂತ ಹೇಳಿ 6 ತಿಂಗಳ ಕೆಲಸ ಹೋಗ್ತೀನಿ ದುಬೈ. ಡಾರ್ಲಿಂಗು, ಯಾಕೆ ದುಬೈ ಅಂತ ಹೇಳ್ತೇನೆ ನೀವು? ದುಬೈ ಇನ್ನು 3 ತಿಂಗಳದಾಗ ನಿಮ್ದಕ್ಕೆ ನಾವು ದುಬೈ ತೋರಿಸಿಕೊಡ್ತೇವೆ. ನಿಮ್ದಕ್ಕೆ ಬಿಟ್ಟಿರುವುದು ನಮ್ಗೆ ಆಗುದಿಲ್ಲ. ಈಗ ನಾವು ನಿಮ್ ಜೊತೆ ಶಾದಿ ಆಗಲಿಕ್ಕೆ ವಿಚಾರ ಮದುವೆ ಮಾಡ್ಕೊಳ್ಳೋದು ಬೇಡ, ತಾಳೆ ಕಟ್ಕೊಳ್ಳೋದು ಬೇಡ. ನಾನು ಸುಮ್ಮನೆ ನೀವು ಹೇಳ್ತೇವೆ ತಿಳ್ಕೊಂಡ್ರು ನೋಡು. ಜನ ಎಲ್ಲ ಎಲ್ಲಿ ನೋಡಕತ್ರ ಬೇಡ, ಹೋಗೋಣ.
ನೀನು ಹೇಳುದು ಸರಿಯಾಗಿ ಅಂಡೆ ಬಾಯಿ ಕಟ್ಟಬಹುದು, ಆದ್ರ ಮುಂಡೆ ಬಾಯಿ ಕಟ್ಟಬಹುದು ಬಹುತ್ ಮುಷ್ಕಿಲ್ಲ. ಚಲೋ ಮೇರಿ ರಾಣಿ, ಅಲ್ಲಿ ಗುಡ್ಡದ ಮೇಲೆ ಹೋಗೋಣ. ನಮ್ ಕಡೆ ತಲುಪಲ್ಲ ಆಗುದಿಲ್ಲ. ನಡಿ, ಬಾ ನನ್ನ ಮಹಾರಾಣಿ. ಬಾ, ಚಲೋ ಮೇರಿ ರಾಣಿ. ನನ್ನ ಮನೆಯ ಉಪ್ಪು ತಿಂದು ನನ್ನ ವಂಶವನ್ನೇ ನಿರ್ವಂಶ ಮಾಡ್ತಿವೆ. ನನ್ನ ಮಗಳನ್ನು ಅಪಹರಿಸಿ ಆ ಜೊತೆಗೆ ಸಮರ್ಥನೊಂದಿಗೆ ಮದುವೆ ನಿಶ್ಚಿತಾರ್ಥ ಮಾಡವಲ್ಲ. ಅದು ಅಲ್ಲದೆ ನೀನೊಬ್ಬ ಕ್ಯಾನ್ಸರ್ ರೋಗಿಯಾಗಿ ನನ್ನ ಮಗಳ ಜೊತೆ ಬದುಕುವಲ್ಲ. ಉಂಡ ತಟ್ಟೆಯಲ್ಲಿ ಹುಚ್ಚ ಹೈಯುವ ನಿಮ್ಮಂತ ಹರಾಂಕೋರರಿಗೆ ನಾನೆಂದಿಗೂ ಬಿಡಲಾರೆ. ಈ ಯಮರಾಜ ಗೌಡ ಕರುಣಿಸಿದರೆ ದುರಿತಹರ, ಎರಗಿದರೆ ಈ ಹೆಣನಾಗರ ಮುಂದಲೇ ನಿನ್ನ ಆಹುತಿ. ಬೇಡಪ್ಪ, ಈ ಕ್ಯಾನ್ಸರ್ ರೋಗವೇ ನನ್ನನ್ನು ಆಹುತಿ ತೆಗೆದುಕೊಳ್ಳುತ್ತಿತ್ತು. ಈ ಮಗನನ್ನು ಸಾಯಿಸಿ ಕೊಲೆಗಾರನಾಗಬೇಡಪ್ಪ. ಯಾರಪ್ಪ? ಯಾರು ನನ್ನ ಮಗ? ನಿನ್ನನ್ನು ಯಾರೋ ಬೀಗಿಸುವಳೆ ಜನ್ಮ ನೀಡಿರಬೇಕು. ಅಪ್ಪ, ಮತ್ತೆ ನನ್ನ ತಾಯಿಗೆ ಸೋಳೆ ಅಂತ ಪಟ್ಟ ಕಟ್ಟಿದ್ರೆ ನಿನ್ನನ್ನು ಇಲ್ಲೇ ಚಟ್ಟ ಕಟ್ಟುವೆ. ಚಟ್ಟಾಲೆ ಈ ಯಮರಾಜ ಗೌಡನಿಗೆ ಚಟ್ಟ ಕಟ್ತೀಯಾ? ಕಟ್ಟಲು ನೀನು ವೀರ ಅರ್ಜುನನು ಅಥವಾ ಬಬ್ರುವಾಹನನು? ನಿನ್ನಂತಹ ದುಷ್ಟರನ್ನು ಸಂಹಾರ ಮಾಡಲು ಈ ಕಲಿಯುಗದಲ್ಲಿ ಅವತಾರವೆತ್ತಿದ್ದೇನೆ. ಶ್ರೀಕೃಷ್ಣ ಪರಮಾತ್ಮ ನಿನ್ನ ಪಾಲಿನ ಯಮ ಸಮರ್ಥ. ಸಮರ್ಥ? ಯಾವ ಸಮರ್ಥ? ಇಲ್ಲಿ ಏಕೆ ಬಂದೆ? ನಿನ್ನ ಪಾಲು ಚುಕ್ತ ಮಾಡಲು ಬಂದಿದ್ದೇನೆ. ಲೇ ಗೌಡ, ಈ ಸಮರ್ಥ ಬೇರೆ ಯಾರು ಅಲ್ಲ, ನಿನ್ನ ಒಡ ಹುಟ್ಟಿದ ತಂಗಿಯ ಮಗ. ಹಣದ ದುರಾಸೆಯಿಂದ ತನ್ನ ಒಡ ಹುಟ್ಟಿದ ತಂಗಿಯನ್ನೇ ಮನೆಯಿಂದ ಹೊರಹಾಕಿದ ದುಷ್ಟ ನೀನು. ಇದೇನು ಸಮರ್ಥ ನೀ ಹೇಳ್ತಿರೋದು? ಎಸ್ ಸತ್ಯ, ನಾನೇ ಕಣೋ ನಿನ್ನ ಸಹೋದರತೆಯ ಮಗ. ನಿನ್ನ ಅಪ್ಪ ಇಂಥವನು ಅಂತ ನಿನಗೆ ಗೊತ್ತಾಗುದು ಬೇಡ ಅಂತ ಈ ರಹಸ್ಯ ಹೇಳಲಿಲ್ಲ. ಬೇಷ್, ಮೂವರು ಸೇರಿ ಗೌಡನಿಗೆ ಉರುಳಿಸಲು ಷಡ್ಯಂತ್ರ ರಚಿಸಿದರಂತಾಯಿತು. ಈ ಯಮರಾಜ ಗೌಡನ ಆರ್ಭಟಕ್ಕೆ ಈ ಭೂಮಂಡಲವೇ ಕಂಪಿಸುತ್ತದೆ. ನಿಮ್ಮ ರುಂಡವನ್ನು ಚೆಂಡಾಡದೆ ಇರಬಾರ ಈ ಯಮರಾಜ ಗೌಡ. ಮುಂದೆ ನೋಡಿ ಯಮರಾಜ ಗೌಡನ ಮಾಡ. ಹೇ ಗೌಡ, ಇನ್ನು ಮುಂದೆ ಅಪ್ಪ ಎನ್ನುವ ಅಭಿಮಾನ ಸತ್ಯ ಹೋಯಿತು. ಇವತ್ತಿನಿಂದ ಪ್ರಾರಂಭ ಅಧರ್ಮ ಸಂಗ್ರಾಮ. ಇಂದಿಲ್ಲ ನಾಳೆ ನಿನ್ನ ಅಧರ್ಮ ಬದುಕಿಗೆ ನನ್ನಿಂದಲೇ ವಿರಾಮ. ಈ ಸತ್ಯದ ಮಾತು ಸತ್ಯ ಸತ್ಯ ಸತ್ಯ. ಗೌಡ, ಅಂಕುಶ ಇರುವುದು ಮಾವುತನ ಕೈಯಲ್ಲಿ, ಬಲ ಇರುವುದು ಬೇಸ್ತನ ಕೈಯಲ್ಲಿ. ಆದರೆ ನಿನ್ನಂತಹ ದುರ್ಮಾತ್ಮನನ್ನು ಜೀವ ತೆಗೆಯುವ ಇರುವುದು ಈ ಹಂತಕನ ಕೈಯಲ್ಲಿ. ನನ್ನ ಮಗಳೊಂದಿಗೆ ನಿಶ್ಚಿತಾರ್ಥ ಮಾಡಿದೆಯಲ್ಲ, ಅದೇ ಈಗ ಮುಹೂರ್ತದಲ್ಲಿ ನಿಮ್ಮಿಬ್ಬರ ಮರಣ. ಕೈ ಹಿಡಿದರೆ ಪರಮಾತ್ಮ, ಕೈ ಪಟ್ಟರೆ ಸಮರ್ಥ, ಮೊದಲು ಮನೆಗೆ ಹೋಗೋಣ. ನೀನು ಸಹೋದರಕ್ಕೆ ಅಂತ ಮಗ ಅಂತ ತಿಳಿದು ತನುಶ್ರೀ ತುಂಬಾ ಖುಷಿ ಪಡಿಕೊಳ್ತಾರೆ. ಸಮರ್ಥ, ನನಗೆ ಏಕೂ ತುಂಬಾ ಎದೆನೋವು ತುಂಬಾ.
ಸಂಕಟ. ಅಯ್ಯೋ ದೇವ್ರೆ, ನಡಿ ಮೊದಲು ಆಸ್ಪತ್ರೆಗೆ ಹೋಗೋಣ. ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತ್ಯ ಧರ್ಮ ಸಂಸ್ಥಾಪನಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗ ಧರ್ಮವು ನಶಿಸಿ ಅಧರ್ಮವು ಹೆಚ್ಚಾಗುವುದೋ ಆಗ ಸಾಧುಗಳ ರಕ್ಷಣೆಗಾಗಿ, ದುಷ್ಟರ ವಿನಾಶಕ್ಕಾಗಿ, ಧರ್ಮದ ಸಂಸ್ಥಾಪನೆಗಾಗಿ ನಾನು ಯುಗ ಯುಗಗಳಲ್ಲಿ ಹುಟ್ಟುತ್ತೇನೆ ಅಂತ ಆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ. ಆದರೆ ಈ ಕಲಿಯುಗದಲ್ಲಿ ಆ ಶ್ರೀಕೃಷ್ಣ ಪರಮಾತ್ಮನಿಂದ ಏನು ಮಾಡಲಿಕ್ಕಾಗಲ್ಲ ಅಂತ ಧರ್ಮಕ್ಕೆ ಸಮಾಧಿ ಕಟ್ಟುತ್ತಿದ್ದಾರೆ ಈ ಭೂಗತ ದ್ರೋಹಿಗಳು. ಎಲ್ಲಿಯವರೆಗೆ ಯಮರಾಜ ಗೌಡರಂತಹ ಭ್ರಷ್ಟ ರಾಜಕಾರಣಿಗಳು, ರುದ್ರತೇಜನಂತಹ ದುಷ್ಕರ್ಮಿಗಳು ಈ ಭೂಮಿಯ ಮೇಲೆ ಜೀವಿಸುವರು, ಅಲ್ಲಿಯವರೆಗೆ ಈ ಭಾರತ ದೇಶವು ಪವಿತ್ರ ದೇಶವಾಗಲು ಎಂದಿಗೂ ಸಾಧ್ಯವಿಲ್ಲ. ಇಂದು ಧರ್ಮ ಧರ್ಮ ಅಂತ ಕಾನೂನಿನ ಸಾರಥ್ಯ ವಹಿಸಿದ್ದಕ್ಕೆ ನನಗೆ ಸಿಕ್ಕ ಬಹುಮಾನ ಏನು ಗೊತ್ತಾ? ನನ್ನ ಮುದ್ದು ತಂಗಿ ವರ್ಧಾ ಶೀಲಹರಣ. ಹಾಗಂತ ಧರ್ಮದ ದಾರಿ ತುಳಿಯುವನಲ್ಲ ಈ ಕಾನೂನು ರಕ್ಷಕ. ಧರ್ಮ ಸಂಸ್ಥಾಪನೆಗಾಗಿ ದುಷ್ಟರ ಮರ್ದನ ಮಾಡಲೆಂದೇ ಈ ಜಯವರ್ಧನನ್ನ ಕಳಿಸಿದ್ದಾನೆ ಆ ಶ್ರೀಕೃಷ್ಣ ಪರಮಾತ್ಮ. ಹೆಣ್ಣಿನಿಂದ ಪ್ರಾರಂಭ, ಕುರುಕ್ಷೇತ್ರ ಯುದ್ಧದ ಮೊದಲನೇ ಅಧ್ಯಾಯ. ಇಲ್ಲ ಇಲ್ಲ, ನಾನೆಲ್ಲ ವಿದುರ